ಕಿರುಚಿತ್ರಕ್ಕೆ ಬಂಟ್ವಾಳದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಮುಹೂರ್ತ ನೆರವೇರಿಸಲಾಯಿತು. ಶ್ರೀ ವಿನಾಯಕ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ಕಿರುಚಿತ್ರ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಲಾಯಿತು. ಚಿತ್ರತಂಡದ ಸಂದೀಪ್ ಆಚಾರ್ಯ ಸುವರ್ಣನಾಡು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ವಿಕಾಸ್ ಕೆ ನಿರ್ದೇಶನದ ಈ ಕಿರುಚಿತ್ರ ವಿಶೇಷ ಕಥಾಹಂದರವನ್ನ ಹೊಂದಿದ್ದು, ಸಿಪಿಎಲ್ ಖ್ಯಾತಿಯ ನಯನ, ಕಾಳಿದಾಸ ಆಚಾರ್ಯ, ಜಾನ್ವಿ, ಅಭಿನವ್ ಶೆಟ್ಟಿ, ಜೀತು, ಸಂದೀಪ್ ಮೊದಲಾದವರು ಚಿತ್ರದಲ್ಲಿ ಪಾತ್ರ ವಹಿಸಿದ್ದು ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು. ಟೀಮ್ ಫಾಲೋ ಪನ್ಪುನ ಶಾರ್ಟ್ ಫಿಲ್ಮ್ ಅಂತಂದಿಲ್ಲ ಅಂಚನೆ ಇನಿ ಇತ್ತೆ 10 ಗಂಟೆಗೆ ಸರಿಯಾದ ಮುಹೂರ್ತ ನಡಪರೆಂಡು ನಮ್ಮ ಬಂಟ್ವಾಳ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಂಚ ಈ ಒಂಜಿ ಫಾಲೋ ಪನ್ಪುನ ಇಂಕಲ ಒಂಜಿ ಶಾರ್ಟ್ ಫಿಲ್ಮ್ ಇಂಕಲ ಮಾತಿರ ಸಪೋರ್ಟ್ ಬೋರ್ಡು ಅಂಚನೆ ಇಂಕಲ ಟೀಮ್ ಸಿಪಿಎಲ್ ಖ್ಯಾತಿಯ ನಯನ ಉಳ್ಳಾದು ಅಂಚನೆ ನಮ್ಮ ಕಾಳಿದಾಸ್ ಆಚಾರ್ಯ ಉಳ್ಳೇರಿ, ಜಾನ್ವಿ ಉಳ್ಳೇರಿ, ಅಂಚನೆ ಡೈರೆಕ್ಷನ್ಗೆ ವಿಕಾಸ್ ಕೆ ಉಳ್ಳೇರಿ, ಅಭಿನವ್ ಶೆಟ್ಟಿ ಉಳ್ಳೇರಿ, ಬೊಕ್ಕ ನಮ್ಮ ಜೀತು, ಬೊಕ್ಕ ಸಂದೀಪ್ ಉಳ್ಳೇರಿ ಅಂಚ ಮುಕ್ಕಲ ಮಾತಿರಲ್ಲ ಒಂಜಿ ಎಂಕಲ ಒಂಜಿ ಎಲ್ಯ ಟೀಮ್ ಐಕ್ ನಿಕ್ಕಲು ಮಾತಿರಲ್ಲ ಸಪೋರ್ಟ್ ಮಾಡ್ಕೊಂಡು